ಚೆಕ್ ಮಾಡಿ. Para edur papa, 5 ನಿಮಿಷ. Music dalam background, audio music dalam background. Di sini yang dia sama.
Sorry. I just came from Bombay. സീറ്റ് കൊടുക്കണേ. कितने ऑडियो में बताया
ಹಾಂ ಅಲ್ಲೇ ಕೊಡಿ ಸ್ಟೇಜಲ್ಲಿ ಇಲ್ಲಿ ಇದಾಗಿ ಇಲ್ಲಿ ಬೇಡ ಅಲ್ಲಿ ಬೇಡ ಕೂಡ ಕಾಣಿಸ ಕೂಡ ಹೊರಗು ಕೈ ನೋಡಿ ಅವಳು ಕೇಳಿ अपनी खुशी देके मैं तुझे तेरे दर्द से जुड़ जा ನಮ್ಮ ಸಂಸ್ಥೆಯ ಪರವಾಗಿ ತುಂಬಿರುವ ಧನ್ಯವಾದಗಳು. ಸ್ಕೈಮೂನ್ ಡ್ರಗ್ಸ್ ಅಂಡ್ ಸರ್ಜಿಕಲ್ಸ್, ಉಪ್ಪಳ, ಮಂಗಳೂರು, ಇಲ್ಲಿ ಇದರ ಶಾಖೆ ಇದೆ. ಮುಂಬೈ, ಒಮಾನ್ ನಲ್ಲಿ ಕೂಡ ಇದೆ. ಇದರ ಅಂಗಸಂಸ್ಥೆಯಾದ ಮ್ಯಾಕ್ ಇಂಟರ್ನ್ಯಾಷನಲ್ ದೇಳಕಟ್ಟೆ ಅಂಡ್ ಹೊಸದಾಗಿ ಇದರದು ಶಾಖೆ ಈಗ ಫಳ್ಳೀರಲ್ಲಿ ಶುಭಾರಂಭಗೊಳ್ಳಲಿದೆ ಒಂದು ಬರುವ ಸ್ವಲ್ಪ ದಿನಗಳಲ್ಲಿ. ಹಾಗೆ ಸ್ಕೈಮೂನ್ ಡ್ರಗ್ಸ್ ಅಂಡ್ ಸರ್ಜಿಕಲ್ ಹೈಪರ್ ಮಾರ್ಟ್ ನಲ್ಲಿ ವೈದ್ಯಕೀಯ ಉಪಕರಣಗಳಾದ ವೀಲ್ ಚೇರ್ಸ್, ಹಾಸ್ಪಿಟಲ್ ಬೆಡ್ಸ್, ಬ್ಯೂಟಿ ಮೆಷಿನ್, ಶುಗರ್ ಟೆಸ್ಟಿಂಗ್ಸ್, ಈ ಎಲ್ಲ ತರಹದ ಹೋಮ್ ಕೇರ್ ಪ್ಲಸ್ ಹಾಸ್ಪಿಟಲ್ ಕೇರ್ಸ್ ಲಭ್ಯವಿದೆ ಉಪಕರಣಗಳು. ಸೊ ಇಲ್ಲಿನ ಆಸುಪಾಸಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇದೊಂದು ದೊಡ್ಡದಾದ ಶೋರೂಮ್. ಈ ತರದ್ದು ಎಲ್ಲೂ ಇಲ್ಲ. ಎಲ್ಲ ಜನಗಳು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಹಾಗೆ ಇವತ್ತು ನಮ್ಮ ಪ್ರೋಗ್ರಾಮಿಗೆ ಬಂದ ಎಲ್ಲ ಗಣ್ಯರಿಗೂ, ಈಗ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ನವರಾದ ಅಬ್ದುಲ್ ರಜಾಕ್ ಸರ್ ಅವರು ಹಾಗೂ ಅಬ್ದುಲ್ ಮುನೀರ್ ಸರ್ ಅವರು ಈಗ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸ್ತಾರೆ. ಮೊದಲನೇದಾಗಿ ಅಬ್ದುಲ್ ರಜಾಕ್ ಸರ್ ಅವರು UT ಇಫ್ತಿಕಾರ್ ಸರ್ ಅವರಿಗೆ ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮುನೀರ್ ಸರ್ ಅವರು PC ಹಸೀರ್ ಸರ್ ಅವರಿಗೆ ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಎಂ ಪಿ ಶಾದು ಅವರಿಗೆ ಶುಹೇಲ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಮೊಹಮ್ಮದ್ ಶಲಿ ಅವರಿಗೆ ಗಿರಿಸರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಶರ್ಮಿಳಾ ಮೇಡಮ್ನವರಿಗೆ ನಮ್ಮ ಮುನೀರ್ ಸರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಬ್ದುಲ್ ರಜಾಕ್ ಸರ್ ಅವರು ಮಿಸ್ಟರ್ ಆಸಿಫ್ ಸರ್ ಅವರಿಗೆ ಪುಷ್ಪಗುಚ್ಛ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸಿದ್ದಿಕ್ MP ಅವರು ನಮ್ಮ ಇಮಾಮ್ ಸಾಹೇಬ್ ಅವರಿಗೆ ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ನಾನು UT ಇಫ್ತಿಕಾರ್ ಸರ್ ಹತ್ರ ಒಂದೆರಡು ಬಗ್ಗೆ ಮಾತಾಡಬೇಕಾಗಿ, ನಮ್ಮ ಸಂಸ್ಥೆ ಬಗ್ಗೆ ಹಾಗೂ ಇದ್ರ ಬಗ್ಗೆ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. Assalamu alaikum. On the inauguration of surgical item markets, time on drugs and surgicals, I request, I'm glad to be on the part of this inauguration. Ustaz, Maulanas, Ashir, my friend, Madam Sharmila Ma'am, Asif, and Razak, brother of Ashraf. In my absence of my brother UT Kader, who was in Wayanad today, otherwise of being here, but being in the field of doctor and rehabilitation, I appreciate the Sky Moon Drugs and Medicines for coming with the wheelchair, pulse oximeters, crutches, all the equipment. What I've seen today is a wonderful one in this area, and I think we'll have a very good flying pillars coming over here. I appreciate the effort made by Ashraf, who is an Oman, who is the main owner, and his brother Flat. I appreciate the people of Talaf and Ashir and the staff and faculty members. I wish Allah blesses this new Mart, and I wish you'll get a good occasion. Thank you. ಹಾಗೂ ನಮ್ಮ ಈ ವಿಮರ್ಶೆ ಸಮ ಆವರಣದ ಮಾಲೀಕರಾದ PC ಹಶೀರ್ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ, ನಮಸ್ತೆ, ಗುಡ್ ಈವ್ನಿಂಗ್. ಹಾರ್ಸಸ್ ಫಾರ್ ಕೋರ್ಸಸ್ ಅಂತ ಒಂದು ಫಿಸಿಯೋಥೆರಪಿ ಅಲ್ಲಿ ಒಂದು ಮುಂಚೂಣಿಯಲ್ಲಿದ್ದ ಒಂದು ಜನ ನಮ್ಮೊಟ್ಟಿಗೆ ಚೀಫ್ ಗೆಸ್ಟ್ ಆಗಿ ಬಂದು ಇನಾಗ್ರೇಷನ್ ಮಾಡಿದ್ದು ಅದೇ ಸೂಕ್ತ. ಒಂದು ಪೊಲಿಟಿಷಿಯನ್ ಅಲ್ಲ. ಸೊ ಹಿ ಇಸ್ ನಾಟ್ ಅ ರಿಪ್ಲೇಸ್ಮೆಂಟ್ ಫಾರ್ ಹಿಸ್ ಬ್ರದರ್, ಈಸ್ ದ ರೈಟ್ ಕ್ಯಾಂಡಿಡೇಟ್ ಫಾರ್ ಟುಡೇಸ್ ಇವೆಂಟ್. ಇಫ್ತಿ, ಮೈ ಡೈನಾಮಿಕ್ ಅಂಡ್ ಗುಡ್ ಫ್ರೆಂಡ್ ಇಫ್ತಿಕಾ, Sharmila madam, Asif, our council of this area, Mohammad Mangalpadi, Panchayat member, Razak, Munir, Mohiddin Ashraf, who is not there today, and Ajit, and Ustad, and the team of Sky Moon. You know, when I was about 9ನೇ ಕ್ಲಾಸ್ ಅಲ್ಲಿ ಇದ್ದಾಗ, ಮೈ ಬ್ರದರ್, ಎಲ್ಡರ್ ಬ್ರದರ್, ಹಿ ವಾಂಟೆಡ್ ಟು ಡೂ ಮೆಡಿಕಲ್ ಮಾಡ್ಬೇಕಂತ ಒಂದು ಇಚ್ಛೆ ಇತ್ತು. ಆಗ ನಾವೆಲ್ಲರೂ ಇಂಜಿನಿಯರ್ಸ್, ನಮ್ಮ ಫ್ಯಾಮಿಲಿಯಲ್ಲಿ ಇಫ್ತಿಗೆ ಗೊತ್ತು, ನಮ್ಮ ಫ್ಯಾಮಿಲಿಯಲ್ಲಿ ಒಂದು 5-6 ಇಂಜಿನಿಯರ್ಸ್, ಯಾರು ಮೆಡಿಕಲ್ನವರಿಲ್ಲ. ಆಗ ತಂದೆಯವರು ಒಪ್ಪಲಿಲ್ಲ. ಆಗ ಅಣ್ಣ ಅವರ ಹತ್ರ ಮಾತಾಡುವ ಒಂದು ಸಣ್ಣ ಸನ್ನಿವೇಶ ಹೇಳ್ತೇನೆ.
ನಾನು ಬಾಗಿಲಲ್ಲಿ ಕಿವಿ ಕೊಟ್ಟು ಕೇಳುವಾಗ ತಂದೆಯವರು ಕೇಳ್ತಾರೆ, ಯಾಕೆ ನೀ ಡಾಕ್ಟ್ರಿಂಗ್ ಇದಕ್ಕೆ ಹೋಗ್ಬೇಕು ಅಂತ ಕೇಳುವಾಗ ನನ್ನ ಅಣ್ಣ ಹೇಳ್ತಾ ಇದ್ದಾರೆ, ಒಂದೇ ಒಂದು ಮಾತಲ್ಲಿ ನಮ್ಮ ತಂದೆಯವರು ಚೇಂಜ್ ಮಾಡಿದರು ಅವರ ಡಿಸಿಷನ್. ಐ ವಾಂಟ್ ಟು ಸರ್ವ್ ದ ಸೊಸೈಟಿ ಅಂತ ನನ್ನ ಅಣ್ಣ ಅಟ್ ದಟ್ 19 years ಆಫ್ ಏಜ್ ಆ ಒಂದು ಹೇಳಿದಾಗ ತಂದೆಯವರು ಕಂಪ್ಲೀಟ್ಲಿ ಅದಕ್ಕೆ ಬಿದ್ದರು ಮತ್ತು ಡಾಕ್ಟ್ರಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದರು. ಈಗ ನನ್ನ ಅಣ್ಣ ನನ್ನೊಟ್ಟಿಗೆ ಇಲ್ಲ, ಆದರೂ ಅವರು ಮೆಡಿಕಲ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿ 3ನೇ ವರ್ಷ ಇರುವಾಗ ಅವರನ್ನು ನಾನು ಕಳೆದುಕೊಂಡೆ. ಬಟ್ ದಟ್ ಈಸ್ ದ ಮೀನಿಂಗ್ ಆಫ್ ಮೆಡಿಕಲ್ ಫೀಲ್ಡ್. ಅಂದರೆ ಇಫ್ತಿಕರ್ ಆಗಲಿ ಅಲ್ಲ ಸ್ಕೈಮೂನ್ ಆಗಲಿ, ಇಟ್ ಈಸ್ ನಾಟ್ ಜಸ್ಟ್ ಬಿಸ್ನೆಸ್, ಇಟ್ ಈಸ್ ಮೋರ್ ಆಫ್ ಅ ಸರ್ವಿಂಗ್ ಟು ಸೊಸೈಟಿ. ಈ ಸ್ಕೈಮೂನ್ ಅವರು ಇಂಥ ಒಂದು ಸಂಸ್ಥೆ ಇಲ್ಲಿ ಮಾಡಿ ಎಲ್ಲರಿಗೂ, ಅಂದರೆ ಅವರ ಗ್ರಾಹಕರಿಗೂ, ಈ ಊರಿನವರಿಗೂ, ನಮ್ಮ ಕಲ್ಲಾಪು ಪರಿಸರವರಿಗೂ, ಆಸಿಫ್ಗೆ ಗೊತ್ತು ನಮಗೆ ಕಲ್ಲಾಪು ಎಷ್ಟು ಇಷ್ಟ, ಎಷ್ಟು ಅಲ್ಲಿ ಹೊಸ ಇದು ಬರುವಾಗ ಎಷ್ಟು ಸಂತೋಷ ಕೊಡ್ತದೆ ಅಂತ. ಇದು ಈ ಊರಿಗೂ, ಈ ಜಾಗಕ್ಕೂ, ಈ ಉಳ್ಳಾಳಕ್ಕೂ ಮತ್ತು ನಮ್ಮ ಮಂಗಳೂರಿಗೂ ಒಂದು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೆಯಲಿ ಎಂದು ಹಾರೈಸುತ್ತಾ, ಇಲ್ಲಿ ಬಂದ ಎಲ್ಲರಿಗೂ ಔಟ್ಡೋರ್ಸ್ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ, ಹರೀಶ್, ನನ್ನ ಟೀಮು, ನನ್ನ ಮಕ್ಕಳು, ನಮ್ಮ ಟೀಮ್ ಸೈಡಿಂದ ನಿಮ್ಗೆಲ್ಲರಿಗೂ ಸ್ವಾಗತ ಬಯಸುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಕಲ್ಲಾಪು ಮಸೀದ್ ಅವರ ಮಸೀದ್ ಮೌಲಾನ ಒಂದೆರಡು ಮಾತಾಡಬೇಕಾಗಿ ಹೇಳಿಕೊಳ್ಳಿ. अस्सलामु अलैकुम वरहमतुल्लाहि वबरकातुहू. अल्हम्दुलिल्लाहि रब्बिल आलमीन वस्सलातु वस्सलामु अला ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಪ್ರೀತಿಯ ಯೂಟ್ಯೂಬ್ ತಮ್ಮ ಅತ್ಯಂತ ಅಭಿವೃದ್ಧಿ ನಮ್ಮ ಸಹೋದರರು ಉಸ್ತಾದ್, ಅದೇ ರೀತಿ ಈ ಒಂದು ಹೈಪರ್ ಮಾರ್ಕೆಟ್ ಓನರ್ ತಮ್ಮದಂತಹ ಅಬ್ದುಲ್ ರಜಾಕ್, ಅದೇ ರೀತಿ ವೇದಿಕೆಯಲ್ಲಿ ಹಸೀನ್ರಂತಹ ಎಲ್ಲ ವ್ಯಕ್ತಿಗಳು, ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗೆ ಅಲ್ಲಾಹ್ ತಾಲ ಖೈರನ್ನು ಕರುಣಿಸಲಿ ಎಂದು ಹೇಳುತ್ತಾ, ಸರ್ಜಿಕಲ್ ಹೈಪರ್ ಮಾರ್ಕೆಟ್ ಸರ್ಜಿಕಲ್ಸ್ ಇದರ ಬಗ್ಗೆ ಹೆಚ್ಚಿನದಾಗಿ ಹೇಳಲು ನಮಗೆ ಯಾವ ರೀತಿ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವೊಂದು ವ್ಯಾಪಾರದಲ್ಲಿ ಅಲ್ಲ ಬಿಸ್ನೆಸ್ ರೀತಿಯಲ್ಲಿ ನಾವು ಮುಂದುವರಿಕೆ ಬಂದವರಲ್ಲ, ನಾವು ಮಸೀದಿಯಲ್ಲಿರುವಂತಹ ವ್ಯಕ್ತಿಗಳಾಗಿರುವಂತಹ ಕಾರಣ ಅದಕ್ಕೆ ಅಪರಾಧ ವ್ಯಕ್ತಿಯ ಮಾತನಾಡಬೇಕು ಹೊರತು ಇಸ್ಲಾಂನಲ್ಲಿ ವಿಶುದ್ಧ ಕುರ್ಆನ್ನಲ್ಲಿ ಹೇಳ್ತೇವೆ ಪ್ರಚಾರಾತು, ಅದೇ ರೀತಿ ವ್ಯಾಪಾರದ ಬಗ್ಗೆ ತುಂಬ ಸಲ ಬಿಸ್ನೆಸ್ ಬಗ್ಗೆ ಸಹ ಹೇಳ್ತೇವೆ. ನಾವು ಖಾಲಿ ಒಂದು ಇಸ್ಲಾಮಿನ ಚೌಕಟ್ಟಲ್ಲಿರುವಾಗ ವ್ಯಾಪಾರಗಳು ಬೇಕು, ಬಿಸ್ನೆಸ್ಗಳು ಬೇಕು, ಇಂಥ ಹೈಪರ್ ಮಾರ್ಕೆಟ್ಗೆ ಹೋಗಬೇಕು. ಇಂಥ ಹೈಪರ್ ಮಾರ್ಕೆಟ್ ರಾಜ್ಯದ ಎಲ್ಲ ಕಡೆ ಇದ್ದರೆ ಜನಸಾಮಾನ್ಯರಿಗೆ ಒಂದು ಉಪಕಾರವಾದಂತಹ ಒಂದು ವ್ಯವಸ್ಥೆ ಆಗಿರುತ್ತದೆ. ಇಲ್ಲಿ ಇರುವಾಗ ಮಾಷಾ ಅಲ್ಲಾ ಒಂದು ಕಲ್ಲಾಪು ಪರಿಸರದಲ್ಲಿ ಉತ್ತಮವಾದಂತಹ ಒಂದು ಶೂಕ್ ಆಗಿರುತ್ತದೆ, ಒಂದು ದುಕಾನ್ ಆಗಿರುತ್ತದೆ ಅಲ್ಲಿ ಕಾಣ್ತಾ ಇರೋದು. ಅದರಲ್ಲಿ ವೀಲ್ ಚೇರ್ಗಳು, ಅದೇ ರೀತಿ ಒಬ್ಬ ವ್ಯಕ್ತಿಯ ಪಾರ್ಶ್ವವಾಗಿ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಇದರಲ್ಲಿ ದೊರಕುವಂತಹ ಒಂದು ಸಂದರ್ಭ ಕೂಡ ಆಗಿರುತ್ತದೆ. ಆದ್ದರಿಂದ ಇದನ್ನೆಲ್ಲರೂ ಕೂಡ ಸದುಪಯೋಗಿಸಬೇಕಂತ ಹೇಳಿಕೊಳ್ಳುತ್ತಾ, ಅಲ್ಲಾಹ್ ತಾಲ ಈ ಒಂದು ಹೈಪರ್ ಮಾರ್ಕೆಟ್ಗೆ ಉನ್ನತವಾದಂತಹ ಒಂದು ಕರುಣೆಯನ್ನು ನಾವು ಗಮನಿಸಲಿದೆ ಅಂತ ನನ್ನ ಮಾತಿಗೆ ಗುಣ ಮಾಡ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಉಸ್ತಾದ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಚನೆ ನೀಡಬೇಕಾಗಿ ಹೇಳ್ತಾರೆ. Alhamdulillah, wassalatu wassalamu ala rasulillah wa ala alihi wa sahbihi al-faizin radiyallahu wa ba'd. ನನಗೆ ಕನ್ನಡ ತುಂಬ ಪರಿಚಯ ಇಲ್ಲದಿರೋದ್ರಿಂದ ಯಾರಿಲ್ಲ ತುಂಬ
ಹೇಳಿದ್ದಾರೆ. ಸ್ವಲ್ಪ ಮಲಯಾಳದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಭಾಷಣ ಮಾಡಲಿಕ್ಕೆ ಸರಿಯಾಗಿ ಬರುವುದಿಲ್ಲ. ನಮ್ಮ ಮೊಯ್ಯಿನ್ ಅಶ್ರಫ್ರವರ ಊರಿನಲ್ಲಿ 9 ವರ್ಷ ನಾನು ಮಸೀದಿಯಲ್ಲಿ ಕೆಲಸದಿದ್ದೆ ಉಪ್ಪಳದಲ್ಲಿ. ಆಗಿರೋ ಪರಿಚಯ. ಅವರು ತುಂಬ ಒಳ್ಳೆಯವರು. ಮೊದಲು ಸಣ್ಣ ಒಂದು ಬಿಸ್ನೆಸ್ ಪ್ರಾರಂಭಿಸಿ ಈಗ ದೊಡ್ಡ ಹುದ್ದೆಗೆ ಅವರು ಹುಟ್ಟಿದ್ದಾರೆ. ಕಾರಣ ಅವರು ಪರೋಪಕಾರಿ, ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಸಹಾಯ ಮಾಡುವ ಒಬ್ಬ ವ್ಯಕ್ತಿಯಾಗುವುದರಿಂದ ಸೃಷ್ಟಿಕರ್ತರು ಅವರನ್ನು ಈ ಮನೆಯಲ್ಲಿ ಒಂದು ಅವಸ್ಥೆಗೆ ಮುಟ್ಟಿಸಿದ್ದಾರೆ. ನಾನು ಸ್ವಲ್ಪ മലയാളത്തിൽ എടുത്തേനെ. ഈ സ്റ്റേറ്റിൽ ഉപവിഷ്ടനായ നമ്മുടെ ഞങ്ങളുടെ നാട്ടിന്റെ MLA-യും മന്ത്രിയും ജനസേവകനുമായ ബഹുമാനപ്പെട്ട UT ഖാദർ അവരുടെ അനുജൻ ബഹുമാനപ്പെട്ട ഇഫ്തിഖാർ അവരുടെ, അതുപോലെ തന്നെ ബഹുമാനപ്പെട്ട ആസിഫ്, അതുപോലെ തന്നെ ഇവിടെയുള്ള രാഷ്ട്രീയ നേതാക്കൾ, ബഹുമാനപ്പെട്ട ഉസ്താദ്, കുറെ ആൾക്കാർ ഒരു സ്റ്റേജിലുണ്ട്. അതുപോലെ സയൻസിൽ ഇരുന്നവരും കുറെ നേതാക്കളുണ്ട്. അപ്പോൾ നമ്മുടെ ഈ മൊയ്യിൻ അഷ്റഫ് അവരുടെ ഇന്ത്യയുടെ ഉദ്ഘാടനമായ സർജിക്കൽ ഹൈപ്പർ മാർട്ട് എന്ന് പറയുന്ന പരിപാടി അദ്ദേഹത്തിന് ഒമാനിൽ, അതുപോലെ ബോംബെയിൽ, അതുപോലെ മംഗലാപുരത്ത്, ഇങ്ങനെ ഉപ്പള, അങ്ങനെ പല സ്ഥലത്തും ബിസിനസ് ഉണ്ട്. അതുപോലെ ഇവിടെയും നിന്ന് ആരംഭിച്ചിരിക്കുകയാണ്. ഇനി ഇൻഷാ അല്ലാഹ് മംഗലാപുരത്തെ പള്ളിയിടുന്ന സ്ഥലത്ത്, അതുപോലെ തന്നെ ഇൻഷാ അല്ലാഹ് ധാരലക്കട്ട്, ഇങ്ങനെ പല സ്ഥലത്തും ഇത് ആരംഭിക്കാൻ പോകുന്നുണ്ട് അദ്ദേഹം. ചെറിയവർക്കൊക്കെ തുടങ്ങിയതാണെങ്കിലും അല്ലാഹു സുബ്ഹാനഹു വ തആല എല്ലാ നിലയിലും ഒരു ഉയർന്ന അവസ്ഥയിലേക്ക് അദ്ദേഹത്തെ എത്തിക്കാൻ കാരണം ജനങ്ങളറിയാതെ എല്ലാ നിലക്കുള്ള ഒരു സഹായം പലർക്കും ചെയ്തു കൊടുക്കുന്ന ആളാണ് അദ്ദേഹം. പാവപ്പെട്ടവർക്ക്, യതീം കുട്ടികൾക്ക്, അതുപോലെ തന്നെ മതവും ഭൗതിക വിദ്യാഭ്യാസം പഠിക്കുന്ന കഴിവില്ലാത്ത കുട്ടികൾക്ക്, ഇങ്ങനെയുള്ള പല ആൾക്കാർക്കും പല വിധത്തിലും ആരും അറിയാതെ നിരവധി സഹായം എത്തിച്ചു കൊടുക്കുന്ന ഒരാളാണ്. ഞങ്ങൾ തന്നെ ചെറിയ സ്ഥാപനമുണ്ട്, അതിലേക്ക് ലക്ഷത്തിനേക്കാളും അധികം അദ്ദേഹം ചെലവാക്കിയിട്ടുണ്ട്. എല്ലാവർക്കും സഹായിച്ചുകൊണ്ടിരിക്കുന്ന വ്യക്തിയാണ്. അപ്പൊ അള്ളാഹു ഒരു ഭാഗത്തും ധനം നൽകുമ്പോൾ മറ്റൊരു ഭാഗത്തും കൂടി നല്ല വഴിക്ക് ചെലവഴിക്കുമ്പോൾ അള്ളാഹു തആല പിന്നെയും പിന്നെയും അവർക്ക് ബർക്കത്ത് ചെയ്യുന്നു. അതുകൊണ്ട് അള്ളാഹു സുബ്ഹാനഹു വ തആല ഇന്ന് തുടങ്ങിയ ഈ സർജിക്കൽ ഹൈപ്പർ മാർക്കറ്റും അദ്ദേഹം നടത്തിക്കൊണ്ടിരിക്കുന്നതും പിന്നെ നടത്താൻ ഉദ്ദേശിക്കുന്നതുമായ എല്ലാവിധ ബിസിനസ്സിലും അള്ളാഹു ബർക്കത്ത് ചെയ്യട്ടെ. ഉയർച്ചയിലേക്ക് അള്ളാഹു ഉയർത്തട്ടെ. അതുകൊണ്ട് സമുദായത്തിന് എല്ലാം ഗുണം കിട്ടുന്ന രീതിയിൽ അള്ളാഹു ആക്കി തരട്ടെ. ജാതിമത ഭേദം ഇല്ലാതെ എല്ലാവർക്കും സഹായിച്ചുകൊണ്ടിരിക്കുന്ന വ്യക്തിയാണ് അദ്ദേഹം. അദ്ദേഹത്തിന്റെ സഹോദരന്മാരെല്ലാം കൂടി ഇവിടെ ഇൻഷാ അല്ലാഹ് ഉഷാറായി നടത്തിക്കൊണ്ടിരിക്കും. എല്ലാവിധ അനുഗ്രഹവും അല്ലാഹു നൽകട്ടെ എന്ന് പ്രാർത്ഥിച്ചുകൊണ്ട് ഈ പരിപാടിക്ക് എല്ലാവിധ ആശംസകളും അർപ്പിക്കുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಧನ್ಯವಾದಗಳು. ಈಗ ನಮ್ಮ ಇಲ್ಲಿ ಮಧ್ಯದಲ್ಲಿ ನಿಂತಿರುವಂತಹ ಶರ್ಮಿಳಾ ಮೇಡಮ್ ಅವರೊಂದೆರಡು ಮಾತಾಡಬೇಕಾಗಿ ನಾನು ಕೇಳಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಸಭೆಯಲ್ಲಿ ಸೇರಿರುವ ಎಲ್ಲ ಗಣ್ಯರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಂದುವರಿಸುತ್ತಿದ್ದೇನೆ. ಸ್ಕೈ ಮೂನ್ ಗ್ರೂಪ್ನವರು ಈ ಹಿಂದೆ ಕಂಕನಾಡಿ ಪರಿಸರದಲ್ಲಿದ್ದು ಈಗ ನಮ್ಮ ಉಳ್ಳಾಳ ಪರಿಸರದಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸುತ್ತಿತ್ತು. ಅಲ್ಲದೆ ನೂತನವಾದ ಸಂಸ್ಥೆಯನ್ನು ಪಳ್ಳೀರ್ ಭಾಗದಲ್ಲಿ ಕೂಡ ಪ್ರಾರಂಭಿಸುತ್ತಿತ್ತು. ಅಲ್ಲದೆ ಇವರ ಸಂಸ್ಥೆಯು ಮುಂಬೈ ಹಾಗೂ ವಿದೇಶಗಳಲ್ಲಿ ಕಾರ್ಯಾಚರಿಸುತ್ತಿದೆ. ತೊಕ್ಕೋಟು ಪರಿಸರದಲ್ಲಿ ಸ್ಕೈ ಮೂನ್ ಗ್ರೂಪ್ ಇವರು ನೂತನವಾದ ಸರ್ಜಿಕಲ್ ಮತ್ತು ಡ್ರಗ್ಸ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸುತ್ತಿದ್ದು, ಸಂಸ್ಥೆಯವರು ಆರಂಭಿಸಿದ ಈ ನೂತನವಾದ ಸಂಸ್ಥೆಯ ಸೇವೆಯು ನಮ್ಮ ಉಳ್ಳಾಳದ ಭಾಗದ ಸಾರ್ವಜನಿಕರಿಗೆ ನೀಡುತ್ತಿದ್ದು, ಈ ಸೇವೆಯು ಮುಂದಕ್ಕೆ ಉನ್ನತ ಮಟ್ಟದಲ್ಲಿ ಜನರಿಗೆ ಸಿಗುವಂತೆ ಆಗಲಿ ಹಾಗೂ ಸ್ಕೈ ಮೂನ್ ಗ್ರೂಪ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಮೊಯ್ಯಿನ್ ಅಶ್ರಫ್ ಹಾಗೂ ರಜಬ್ ಉಪ್ಪಳ ಮತ್ತು ಅವರ ಆಡಳಿತ ಸಿಬ್ಬಂದಿಯವರು ಒಳ್ಳೆಯ ಸೇವೆಯನ್ನು ನೀಡಲಿ ಎಂದು ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈಗ ನಮ್ಮ ವೇದಿಕೆಯಲ್ಲಿ ನೆರೆದಿರುವಂತಹ ಗಣ್ಯರಿಗೆ ನಮಗೊಂದು ಟೋಕನ್ ಆಫ್ ಒಂದು ಸಣ್ಣ ಗಿಫ್ಟ್ ಅನ್ನು ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಪಾರ್ಟ್ನರ್ ಅವರಾದ ಅಬ್ದುಲ್ ರಜಾಕ್ ಅವರು UT ಇಫ್ತಿಖಾರ್ ಸರ್ ಅವರಿಗೆ ಟೋಕನ್ ಆಫ್ ಗ್ರಾಟಿಟ್ಯೂಡ್ ನೀಡಬೇಕಾಗಿ ಕೇಳಿಕೊಳ್ತಾರೆ.
ಮುಂದಿನ ಸರ್ ಪಿ ಸಿ ಹರ್ಷಿರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಟೋಕನ್ ಆಫ್ ಗ್ರಾಟಿಟ್ಯೂಡ್ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಿದ್ದಿಕ್ ಸರ್ ಅವರು ಶರ್ಮಿಳಾ ಮೇಡಮ್ ಅವರಿಗೆ ಟೋಕನ್ ಆಫ್ ಗ್ರಾಟಿಟ್ಯೂಡ್ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ KP ಮೊಹಮ್ಮದ್ ಸರ್ ಅವರು ಆಸಿಫ್ ಸರ್ ಅವರಿಗೆ ನಾವು ಗ್ರಾಟಿಟ್ಯೂಡ್ ಕೇಳಿಕೊಳ್ಳುತ್ತೇವೆ. ಯೂಸುಫ್ ಸರ್ ಮೌಲಾನ್ ಅವರಿಗೆ ಒಂದು ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಪಾರ್ಟ್ನರ್ ಅವರ ರಜಾಕ್ ಸರ್ಗೆ ಪಿ ಸಿ ಹರ್ಷಿರ್ ಸರ್ ಅವರು ನಮ್ಮ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ಇಫ್ತಿಕಾರ್ ಸರ್ ಅವರು ಮ್ಯಾನೇಜಿಂಗ್ ಪಾರ್ಟ್ನರ್ ಆದ ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆತ್ಮೀಯ ಗಣ್ಯಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬುವುದು ಧನ್ಯವಾದಗಳು. ಈಗ ಒಂದು ನಮ್ಮ ಸಂಸ್ಥೆಯ ಪರವಾಗಿ ಸ್ನ್ಯಾಕ್ಸ್ ಕಾರ್ಯಕ್ರಮ ಇದೆ, ಅದನ್ನೆಲ್ಲ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆ ಸಂಸ್ಥೆ ಇಲ್ಲ, ಆ ಸಂಸ್ಥೆ
ಮಧ್ಯಾಹ್ನ 2 ಗಂಟೆಗೆ ಫೋಟೋ ಬೋರ್ಡು, ಲೈವ್ ಬೋರ್ಡು, ಪೂರ ಫುಲ್ಲು ಬೋರ್ಡು. ನೋಡಿ ಇನ್ನೂರು ದಿನಕ್ಕೆ ನಾನು ಸಾಧ್ಯ ಇಲ್ಲ, ಎಲ್ಲ ಸಾಧ್ಯ ಫೋಟೋ ಎಲ್ಲ ಸಾಧ್ಯ ಏನೇನು Thank you.
എൻ്റെ ജ്യേഷ്ഠൻ്റെ മകൻ മുബീൻ അഷ്റഫിൻ്റെ ജ്യേഷ്ഠൻ അബ്ദുൾ റസാഖ്, അതുപോലെ തന്നെ അബ്ദുറഹ്മാനാജി, വേദിയിരിക്കുന്ന വിശിഷ്ട വ്യക്തികളെ, നല്ലവരായ നാട്ടുകാരെ, നമ്മൾക്കറിയാം സ്കൈമൂൺ സർജിക്കൽ എന്ന് പറയുന്ന ഈ കോവിഡ് കാലത്ത് ഒരുപാട് പേർക്ക് കാരുണ്യം ചൊരിഞ്ഞു കൊടുത്ത ഒരു വ്യക്തിയായിരുന്നു ബഹുമാനപ്പെട്ട മൊയ്തീൻ അഷ്റഫ്. മൊയ്തീൻ അഷ്റഫിനെ പറ്റി നമുക്കറിയാം, ഇവിടെ ഇന്ത്യയിൽ മാത്രമല്ല ഗൾഫിലടക്കം കംപ്ലീറ്റ് വേൾഡിൽ തന്നെ അറിയപ്പെടുന്ന ഒരു സൂപ്പർ സ്പെഷ്യാലിറ്റി സർജിക്കലാണ് സ്കൈമൂൺ എന്ന്. തീർച്ചയായിട്ടും എല്ലാവർക്കും അറിയാം, ഈ കോവിഡ് കാലത്ത് ജാതി മതഭേദമന്യേ ഒരുപാട് ആൾക്കാർക്ക് കിറ്റ് വിതരണം മുതൽ ടോട്ടലായിട്ട് എല്ലാ കാര്യത്തിലും ഇടപെട്ട് എല്ലാവർക്കും ആ ഒരു മാസക്കാലം ഉള്ള ഭക്ഷണ കിറ്റ് വിതരണം ചെയ്ത് എല്ലാ കാര്യത്തിലും ചാരിറ്റി പ്രവർത്തനത്തിലും മുൻകൈ എടുത്ത ബഹുമാനപ്പെട്ട മൊയ്തീൻ അഷ്റഫിനെ പറ്റി എത്ര പറഞ്ഞാലും തീരാത്ത ഒരു കാര്യമാണ്. അല്ലാഹു സുബ്ഹാനഹു വ തആല ദീർഘായുസ്സും ആരോഗ്യം പ്രദാനം ചെയ്തു കൊടുക്കട്ടെ. ഇനിയും ഒരുപാട് നല്ല കാര്യങ്ങൾ ചെയ്യാൻ അവർക്ക് അല്ലാഹു സുബ്ഹാനഹു വ തആല തൗഫീഖ് ചെയ്യട്ടെ. അതുപോലെ തന്നെ ഇവിടുത്തെ ഈ പുതുതായി പ്രവർത്തിക്കുന്ന ഈ സൂപ്പർ സ്പെഷ്യാലിറ്റി സാനിറ്ററി വെയർ എന്ന് പറയുന്ന ഹൈപ്പർ മാർക്കറ്റ് തീർച്ചയായിട്ടും നല്ലൊരു സ്ഥലത്താണ് ഇവിടെ ഈ പ്രാവശ്യം ഇവിടെ ഉദ്ഘാടനം ചെയ്തത്. ഏറ്റവും നല്ല സ്ഥലം എന്ന് പറഞ്ഞെങ്കിൽ ഒരുപാട് ആൾക്കാർ ബുദ്ധിമുട്ടുന്ന ഈ വീൽ ചെയർ, ഇതുപോലെ തന്നെ ബെഡ്, എന്ത് വേണമെങ്കിലും ആവശ്യമുള്ള സാധനങ്ങൾ ഇവിടെ എല്ലാ ഐറ്റം ഇവിടെ കിട്ടുന്നുണ്ട്. അതുപോലെ തന്നെ എല്ലാ കാര്യവും ഇന്നല്ല, ഇത് ഈ കോവിഡ് കാലത്ത് ഒരുപാട് ആ ബാൻ, ഇവിടുത്തെ സർജിക്കൽ സ്കൈമൂണിന്റെ ബാൻ അടക്കം ഇവിടെ കംപ്ലീറ്റ് കർണാടകയിൽ കംപ്ലീറ്റ് ഓടി നടന്ന ഒരു മൊയ്തീൻ അഷ്റഫിന്റെ വാഹനമാണ് ഓടിയെടുക്കുകയും സർജിക്കല്ല. അതുകൊണ്ട് തീർച്ചയായിട്ടും ഞാൻ അവർക്ക് നന്ദി കടപ്പാടും ഞാൻ അവർക്ക് ആശംസയും അഭിനന്ദനവും അറിയിക്കുന്നു. അതുപോലെ ഈ പരിപാടിയിൽ ഈ വേദിയിൽ നിന്ന് സംബന്ധിച്ച ബഹുമാനപ്പെട്ട മൊയ്തീൻ അഷ്റഫിന്റെ ജ്യേഷ്ഠൻ അബ്ദുൾ റസാഖ് അവർക്ക് എന്റെ സ്വന്തം നിലയിൽ ഞാൻ ഈ സ്കൈമൂൺ ചാരിറ്റിയുടെ നിലയിലും ഞാൻ സ്വാഗതം ആശംസിക്കുന്നു. അതുപോലെ തന്നെ ബഹുമാനപ്പെട്ട അബ്ദുറഹ്മാനാജി MP, ബഹുമാനപ്പെട്ട യൂസുഫ് ഹാജി, ബഹുമാനപ്പെട്ട അബ്ദുറഹ്മാനാജി, ബഹുമാനപ്പെട്ട മുഹമ്മദ് ഹാജി, അതുപോലെ തന്നെ മൊയ്തീൻ ഹാജി, റിയാസ്, എല്ലാവർക്കും ഇവിടെ വന്ന എല്ലാവർക്കും ഞങ്ങളോട് സഹായിച്ച ഞങ്ങളോടൊപ്പം നിന്ന ഇവരേക്ക് നിന്ന എല്ലാവർക്കും ഒറ്റവാക്കിൽ സ്വാഗതം ആശംസിച്ചുകൊണ്ട് നിർത്തുന്നു. നന്ദി. ജയ് ഭാരത്. ಮೊಹಮ್ಮದ್ ಕಲ್ವಾಡಿ ಪಂಚಾಯತ್ ಸಂಸ್ಥೆಯ ಹಿರಿಯ ಸಿಬ್ಬಂದಿಯಾದ ಮೊಹಮ್ಮದ್ ಅಲಿ ಅವರಿಗೆ ಒಂದು ಸಂಸ್ಥೆಯ ಪರವಾಗಿ ಒಂದು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಶರ್ಮಿಳಾ ಮೇಡಮ್ ಅವರು ತಸ್ರಿಯ ಹಾಗೂ ಅವ್ಯಾರ್ ಅವರಿಗೆ ಪರವಾಗಿ ಸ್ಮರಣಿ ಗೌರವಿಸಬೇಕಾಗಿ ತಸ್ರಿಯ ಅಬ್ದುಲ್ ರೆಹಮಾನ್ ನವ್ಯಾರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ
ಎಮ್ರೆಮಾನ್ ಹಾಜಿ ಅವರು ಇಬ್ರಾಹಿಂ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ರಿಯಾಜ್ ರವರು ಮೊಯ್ದೀನ್ ನಮ್ಮ ಬಾಸ್ ಅವರ ಗಿಫ್ಟ್ ಅನ್ನು ಅವರ ಬ್ರದರ್ ರಜಾಕ್ ಸರ್ ಅವರಿಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ರಜಾಕ್ ಸರ್ ಅವರು ಮೊಯ್ದೀನ್ ಅಶ್ರಫ್ ಅವರ ಪರವಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಕನ್ನಡ ಸಂಸಾರಿಕ ಮಲಯಾಳത്തിൽ പറയുന്നത് നമ്മളെ ആംഗ്ലർ അജിത്തിന് വേണ്ടി നമ്മളെ മുനീർ കാക്ക കൊടുക്കുന്നത്. ಮೊಹಮ್ಮದ್ ಮಂಗಲ್ಪಾಡಿ ಪಂಚಾಯತ್ ಮೆಂಬರ್ ಅವರಿಗೆ ಸಿದ್ದಿಕ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ರಿಯಾಜ್ ರವರಿಗೆ ಪುಷ್ಪಗುಚ್ಛ ನೀಡಿ ಮುನೀರ್ ಅವರಿಗೆ ಅಯ್ಯೂಬ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸುತ್ತಾರೆ. ಯೂಸುಫ್ ಕಾಕ ಅವರಿಗೆ ಮೊಯ್ದೀನ್ ಕುಂಜಿ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಪಂಚಾಯತಿ ಮೆಂಬರ್ ಆದ ಮೊಹಮ್ಮದ್ ಕೊಳಗೇಟ್ ಅವರಿಗೆ ನವಾಜ್ ರವರು ಸ್ಕೈ ಬ್ಯಾಗ್ ನವಾಜ್ ರವರು ഈ പരിപാടി സംബന്ധിച്ച സ്റ്റാഫ് അംഗങ്ങൾക്ക് ഇവിടെ അവാർഡ് കൊടുക്കുകയും അതുപോലെ തന്നെ ബഹുമാനപ്പെട്ട ഇവിടെ നമ്മുടെ ഉപ്പളഗേറ്റിൽ വന്ന ഒരുപാട് നല്ല നല്ല ഞങ്ങളെ KMK ഗ്രൂപ്പിലുള്ള KMK ഉപ്പാപ്പ ഫാമിലിയുടെ നല്ലവരായ
സഹോദരന്മാർ ഇവിടെ ഒരുപാട് ആൾക്കാർക്ക് ഫ്ലവർ കൊടുക്കുകയും അവരെ ആദരിക്കുകയും ചെയ്തിട്ടുണ്ട്. എല്ലാവർക്കും അതുപോലെ തന്നെ ഈ പരിപാടിയെ സംബന്ധിച്ച നമ്മളോട് ഇവിടെ സഹകരിച്ച എല്ലാവർക്കും ഒറ്റവാക്കിൽ നന്ദി ആശംസിച്ചുകൊണ്ട് നിർത്തുന്നു. ജയ് ഇന്ത്യ. കാര്യം